ತುಂಬ ದಿನಗಳ ನಂತರ ಪ್ರ್ಯಾಂಕ್ ಮಾಡುವಂತ ಹೊರಟಿದ್ದೇವೆ. ಯಾವುದು? ನಾನು ನಿಮ್ಗೆ ಒಂದು ಅಮೌಂಟ್ ಕೊಡ್ಲಿಕ್ಕಿತ್ತು. ನಾನು ಹೌದೌದು, ಲಾಸ್ಟ್ ಟೈಮ್ ಅಲ್ಲ. ಒಂದು 30,000 ತನಕ ಉಂಟಾ ಅಂತಲ್ಲ. ಹೀಗೆ ನಾನು ಮತ್ತು ಮಿಸಸ್ ಮಕ್ಕಳು ಎಲ್ಲ ಮಂಗಳೂರಿಗೆ ಬರ್ಲಿಕ್ಕಿದ್ದೇವೆ. ಹಾ ಹಾ ಯಾಕಂದ್ರೆ ನನ್ನ ಮಕ್ಕಳು ಎಲ್ಲ ಮಂಗಳೂರಲ್ಲಿ ಕಲಿತಿದ್ದಾರೆ, ನಮ್ಮ ಇಲ್ಲಿ ಕೊಡಿಯಾಲ್ ಬೈಲಲ್ಲಿ. ಹೌದಾ? 25 ಹಾಕ್ಲಾ? ಹಾ ಇದು ಧರ್ಮೋದಿಗೆ 25 ಆಗ್ತದೆ ಮಗ್ಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾವು ತುಂಬ ದಿನಗಳ ನಂತರ ಪ್ರ್ಯಾಂಕ್ ಮಾಡುವಂತ ಹೊರಟಿದ್ದೇವೆ. ಇವನ್ನ ಕ್ಲೋಸ್ ಫ್ರೆಂಡ್ ಗುರುಪ್ರಸಾದ್ ಅವರಿಗೆ ಕಾಲ್ ಮಾಡ್ತಿದ್ದೇವೆ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಜಯ್ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನನ್ನ ಆಯನ ವಿಡಿಯೋ ಜಗದೀಶ್. ಹಲೋ. ಹಾ, ಯಾರು? ನಾನು ಜಗದೀಶ್ ಅಂತ. ಹಾ, ಹೇಳಿ. ಪ್ರಸಾದ್ ಅಲ್ಲ? ಹೌದು ಪ್ರಸಾದ್ ಅಲ್ಲ? ಹೌದೌದು. ಇದು ಬ್ಯಾಂಗ್ಳೂರಲ್ಲಿ ನಿಮ್ದೊಂದು ಇದಿತ್ತಲ್ಲ? ಹಾ, ಶಾಪ್. ಹೌದು. ಹಾ, ಈಗ ಇಲ್ಲ ಸರ್, ಈಗ ಊರಾಗಿದ್ದೀನಿ. ನಂದು ಪರಿಚಯ ಆಯ್ತು ನಿಮ್ಗೆ? ಯಾವುದು? ಇಲ್ಲ, ಪರಿಚಯ ಆಗಲಿಲ್ಲ. ನಾನು ಬರ್ತಾ ಇದ್ದೆ ನಿಮ್ಮ ಶಾಪಿಗೆ. ಜಗದೀಶ್ ಶೆಟ್ಟಿ. ಹಾ ಹಾ, ಹೇಳಿ ಸರ್. ಹಾ ಜಗದೀಶ್ ಶೆಟ್ಟಿ ಹಾ, ಗೊತ್ತಾಯ್ತು ಹೇಳಿ ಸರ್. ಪರಿಚಯ ಆಯ್ತಾ ಪ್ರಸಾದ್ ಅವರೇ? ಹಾ, ಗೊತ್ತಾಯ್ತು ಈಗ. ನಂದು ಒಂದು ಅಮೌಂಟ್ ನಿಮ್ಗೆ ಒಂದು ಪೆಂಡಿಂಗ್ ಇತ್ತು. ನಾನು ನಿಮ್ಗೆ ಕೊಡ್ಲಿಕ್ಕಿತ್ತಲ್ಲ ಸರ್? ಯಾವುದು? ನಾನು ನಿಮ್ಗೆ ಒಂದು ಅಮೌಂಟ್ ಕೊಡ್ಲಿಕ್ಕಿತ್ತು. ನಾನು ಹೌದೌದು, ಲಾಸ್ಟ್ ಟೈಮ್ ಅಲ್ಲ. ಒಂದು 30,000 ತನಕ ಉಂಟಾ ಅಂತಲ್ಲ. ಅದು ನಾನು ನಿಮ್ಗೆ ಕೊಡ್ಲಿಕ್ಕೆ ಸರ್. ಅಂದ್ರೆ ಅವಾಗ ನಾನು ಹೌದಾ? ಹೌದು, ನಾನು ತುಂಬಾ ಕಷ್ಟದಲ್ಲಿದ್ದೆ. ಹಾ 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 ಸೊ ನಿಮ್ಮ ಹತ್ರ ಹೇಳಿದ್ದೆ ನೆಕ್ಸ್ಟ್ ನಾನು ಕೊಡ್ತೇನೆ ಅಂತ. ನಾನು ನಿಮ್ಮ ಹತ್ರ ತೆಕ್ಕೊಂಡಿದ್ದೆ. ಹಾ ಸೊ ಈಗ ನನ್ನಲ್ಲಿ ಅಮೌಂಟ್ ಅಡ್ಜಸ್ಟ್ ಆಗಿದೆ. ಹಾ. ನಿಮ್ಗೆ ಬೇಕಾದ್ರೆ ನಾನು ಹಾಕ್ತೇನೆ. ಇದಕ್ಕೆ ಯಾವ್ದಕ್ಕೆ ಹೇಗೆ ಕೊಡ್ಬೋದು ಸರ್? ಬರ್ತೀರಾ? ಗೂಗಲ್ ಪೇ ಗೂಗಲ್ ಪೇ ಮಾಡ್ಬೋದಾ? ಅಲ್ಲ, ನೀವು ಬ್ಯಾಂಗ್ಳೂರಲ್ಲಿ ಸಿಕ್ಕುದಾದ್ರೆ ನಾನು ನಿಮ್ಗೆ ಕ್ಯಾಶ್ ಇಲ್ಲ, ನಾವು ಈಗ ಊರ್ ಕಡೆ ಬಂದಿದ್ದೀವಿ. ತಾಯಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗೆ ಊರ್ ಕಡೆ ಬಂದಿದ್ದೀವಿ. ನೀವು ಹಾಗಾದ್ರೆ ಬ್ಯಾಂಗ್ಳೂರ್ ಇಲ್ವಾ? ಇಲ್ಲ ಇಲ್ಲ. ಶೋ, ಯಾಕಂದ್ರೆ ಹಾ, ನನ್ನ ಹತ್ರ ಈಗ ನಾವು ಕ್ಯಾಶ್, ನನ್ನ ಹತ್ರ ಈಗ ಇರೋದು ಕ್ಯಾಶ್. ಹಾ. ನಾಳೆ ನಿಮ್ಗೆ ಅದನ್ನು ಬ್ಯಾಂಕಿಗೆ ಹಾಕಿ ಇದು ಮಾಡಿದ್ರೆ ಆಗ್ಬೋದು ನಾಳೆ? ಹಾ, ಆಗ್ಬೋದು ಸರ್. ನಾನು ಅದೇ ಮಿಸ್ಸಸ್ ಹತ್ರ ಹೇಳಿದೆ. ಹಾ ಅಂದ್ರೆ ಅವರಿಗೆ ಒಂದು ನಾನು ಬಾಕಿ ಉಂಟು, ಹೀಗೆ ಅವರು ಸಹ ತುಂಬಾ ಹಣ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಹಾ. ಸೊ ನಂಗೆ ಸಹ ಬೇಸರ ಇತ್ತು, ಆದ್ರೆ ಅಮೌಂಟ್ ಇರ್ಲಿಲ್ಲ. ಓಕೆ ಓಕೆ. ಸೊ ಈಗ ಅಡ್ಜಸ್ಟ್ ಆಗಿದೆ ಅಮೌಂಟ್. ಹಾ ಹಾ. ಸೊ ಅದೇ ನನಗೆ ಸಹ ಬಾಕಿ ಇಟ್ಟರೆ ನನಗೆ ಸಹ ಒಂದು ಅದೇ ಇರ್ತದೆ ತಲೆಯಲ್ಲಿ. ಹೌದೌದು. ಮಿಸ್ಸಸ್ ಕೂಡ ಹಾಗೆ ಹೇಳ್ತಾ ಇದ್ರು. ಹಾ. ಸೊ ನಿಮ್ಗೆ ನಾಳೆ ನಾನು ಗೂಗಲ್ ಪೇ ಮಾಡಿದ್ರೆ ಆಗ್ಬೋದಲ್ಲ? ಎಷ್ಟು ಬಾಕಿ ಉಂಟು ಅಂತ ಹೇಳ್ಬೋದಾ? ಅದು ಈಗ ಲೆಕ್ಕ ಇಲ್ಲ ಸರ್, ಅದು ಎಷ್ಟು, ಅದೊಂದು ಬುಕ್ ಬರ್ತಿದೆ, ಅದು ಈಗ ಎಲ್ಲಿ ಹೋಗಿದೆ ಇಲ್ಲ. ಹೌದಾ? ನನ್ನ ಪರಿಚಯ ಸಿಕ್ಕಿತ್ತಲ್ಲ ಸರ್ ನಿಮ್ಗೆ, ಜಗದೀಶ್ ಶೆಟ್ಟಿ. ಹಾ ಹಾ, ಗೊತ್ತಾಯ್ತು, ಜಗದೀಶ್ ಶೆಟ್ಟಿ. ನಂಗೆ ನನ್ನ ಪ್ರಕಾರ 30,500 ಎಷ್ಟು ಏನೋ ಇತ್ತು. ಹಾ ಹಾ. ಅದೇ ಮತ್ತೆ ಎಕ್ಸಾಕ್ಟ್ ಗೊತ್ತಿಲ್ಲ. ಅದಕ್ಕೆ ನೀವೇನಾದ್ರೂ ಬರ್ದಿದ್ರೆ ಸರ್ ನಾನು ಅದನ್ನೇ ಅಮೌಂಟ್ ಅನ್ನು ಹಾಕ್ತೇನೆ. ನೋಡ್ತೇನೆ, ನಾನು ಸಿಕ್ಕಿದ್ರೆ ನಾನು ನಿಮಗೆ ಹೇಳ್ತೇನೆ. ಹೌದಾ? ಹಾ, ಬುಕ್ ಸಿಕ್ಕಿದ್ರೆ ನಾನು ನೋಡ್ತೇನೆ ನಿಮಗೆ. ಹೌದಾ? ಹಾ. ಈಗ ನೀವು ಎಲ್ಲಿ ಸರ್ ಇರೋದು? ಈಗ ನಾವು ಮಂಗಳೂರಲ್ಲಿ. ಮಂಗಳೂರಲ್ಲಿ ಏನು ಗ್ಯಾರೇಜ್ ಇದೆ? ಇಲ್ಲ ಇಲ್ಲ, ಈಗ ಊರು ಕಡೆಯಲ್ಲಿ ನಾವು ಗ್ಯಾರೇಜ್ ಬಿಟ್ಟಿದ್ದೀವಿ. ಗ್ಯಾರೇಜ್ ಅಂದ್ರೆ ಈಗ ಅಮೌಂಟ್ ಎಲ್ಲ ಕೊಡುದಿಲ್ಲಲ್ಲ ಸರ್, ಹಾಗೆ ನಾವು ಈಗ ಇದು ವೆಲ್ಡಿಂಗ್ ಕೆಲಸ ಮಾಡ್ತಿದ್ದೀವಿ. ಹೌದಾ? ಹಾ, ಮತ್ತೆ ತಾಯಿಗೆ ಬೇರೆ ಹಾರ್ಟ್ ಆಪರೇಷನ್ ಎಲ್ಲ ಆಯ್ತು, ಹಾಗೆ ಊರು ಕಡೆ. ಮತ್ತೆ ತಂದೆ ಡೆತ್ ಆದ್ರು. ಈಗ ಒಂದು ಏನಂತಂದ್ರೆ, ಹಾ. ಈಗ ಬರುವ ತಿಂಗಳು ಮ್ಯಾಂಗ್ಳೂರಿಗೆ ಬರ್ಲಿಕ್ಕಿದೆ ಸರ್ ನಮಗೆ. ಅವಾಗ ಬ್ಯಾಂಗ್ಳೂರಿಗೆ ಸದ್ಯಕ್ಕಿಲ್ಲ ಸರ್ ಈಗ. ಅಲ್ಲ, ನಮಗೆ ನಾನು ಮತ್ತು ಮಿಸಸ್ ಮಕ್ಕಳು ಎಲ್ಲ ಮಂಗಳೂರಿಗೆ ಬರ್ಲಿಕ್ಕಿದ್ದೇವೆ. ಹಾ ಹಾ. ಯಾಕಂದ್ರೆ ನನ್ನ ಮಕ್ಕಳು ಎಲ್ಲ ಮಂಗಳೂರಲ್ಲಿ ಕಲಿತಿದ್ದಾರೆ, ನಮ್ಮ
ಇಲ್ಲಿ ಕೊಡಿಯಾಲ್ ಬೈಲಲ್ಲಿ. ಹೌದಾ? ಹಾ, ಅಲ್ಲಿ ಪಿ ಜಿಯಲ್ಲಿ ಇದ್ದಾರೆ. ಹಾಂ ಹಾಂ ಹಾಂ. ಅಲ್ಲಿಗೆ ಬರ್ಲಿಕ್ಕೆ ಇದೆ ಅಡ್ಮಿಷನ್ಗೆ. ನಾನು ಹೌದಾ? ಅವಾಗ ತಂದು ಕ್ಯಾಶ್ ತಂದು ಕೊಟ್ರೆ ಓಕೆಯಾ ಅಲ್ಲ ನಾಳೆ ಹಾಕ್ಬೇಕಾ? ಹೇಗಾದ್ರೆ ಆಗ್ಬೋದು ಸರ್. ಅದೇ ನಾಳೆ ಬರ್ಲಿಕ್ಕೆ. ಹಾಕೋದಾದ್ರೆ ನಾಳೆ ಹಾಕಿ. ಹೌದಾ? ಹಾಂ ನೋಡ, ನಾಳೆ ಬ್ಯಾಂಕಿಗೆ ಹೋಗಿ ಹಾಂ. ಕ್ಯಾಶನಲ್ಲಿ ಹಾಕ್ಬಿಟ್ಟು ನೋಡು ಅದೇನಂತ ನೋಡುವ. ನಾಳೆ ಇದು ಮಾಡ್ತೇನೆ. ಓಕೆ ಓಕೆ ಸರ್, ಆಯ್ತು. ಈಗ ನೀವು ಊರ ಕಡೆ ಬಂದರೆ ಅವಾಗೆಲ್ಲ ಕೊಟ್ಟರೆ ಆಗ್ಬೋದು. ಅವಾಗೆಲ್ಲ ಕೊಟ್ಟರೆ ಆಗ್ಬೋದಾ? ಆಗ್ಬೋದು. ಅದು ಎಷ್ಟು ಎಕ್ಸಾಕ್ಟ್ ಅಮೌಂಟ್ ಎಷ್ಟಿದೆ ನನ್ನ ಪ್ರಕಾರ ಅದೇ 31.5 ಏನೋ ಇತ್ತು. ಓಕೆ ಓಕೆ. ನನ್ನ ಮಿಸ್ಸಸ್ ಹತ್ರ ಇತ್ತು ಅದು. ಅದು ಈಗ ಎಲ್ಲಿ ಹೋಗಿದಂತಿಲ್ಲ. ಹೌದಾ? ನೀವು ಕಡೆ ಅಂದ್ರೆ ಈಗ ನಿಮ್ಮ ಹತ್ರ ಅಂದ್ರೆ ಹಣ ಎಷ್ಟು ನಾನು ಅಷ್ಟೇ ಕೊಡ್ಬೇಕಾ ಅಲ್ಲ ಸ್ವಲ್ಪ ಕಡಿಮೆ ಮಾಡ್ತೀರಾ ಅಂತ? ಹೇಗೆ ಎಂತ ಕಮ್ಮಿ ಮಾಡಿ ಕೊಡಿ ನೀವು. ಒಂದು 25 ಕೊಟ್ರೆ ನಮಗೆ ನಾನು ಅದು ಬುಕ್ಕಿಯಲ್ಲಿ ಈಗ ಮಿಸ್ ಆಗಿದೆ ಗೊತ್ತಿಲ್ಲ, ನೋಡಿಬಿಟ್ಟು ಇದು ಮಾಡ್ಬೇಕಷ್ಟೇ. ಹಾಕಿ ಒಂದು 25 ಹಾಕ್ಲಾ? ಹಾಂ. ಇದು ಧರ್ಮೋದಿಗೆ ಇರತ್ತಲ್ಲ ಅವನದೇ ಮಗ್ಗ ಆಗುಣ ಆಗುಣ ಧರ್ಮಗು ಜಗದೀಶ ದೂಪೇಂದ್ರ ನಮ್ಮಿರ್ ಅವಾಗ ಗೊತ್ತಾಯ್ತು ಹೇಳಿ. ಸಚಿನ್ ಗೊತ್ತಾ ನಿಂಗೆ? ಬೇರೆ ಮೊಬೈಲ್ ಮಂಗೆ ಅಂತ ನಿಂದು. ಪಾಡು ಪಾಡು ಯಾರು ಗೊತ್ತಾದ ನಿನ್ ಕೈಗೆ ನಿನ್ನ ವಾಯ್ಸ್ ನಿನ್ ಕೈ ಗೂಗಲ್ ಪೇ ಕಲೆಕ್ಷನ್ ಮಂತ್ ಪಾಡು ಅಂತ ಎಡ್ಡಾನು ಬರ್ತಾನೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮಿಸ್ಟರ್ ಗುರು ಅವರೇ. ನಿಮಗೂ ನನಂಚನೆ ಮಾಡತ್ತೆ ಅಂದಂದ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಾಳೆ ಆಗ್ತೇನೆ. ಹೌದಿಗೆ ಮಾರೆ ಐದು ಗೊತ್ತಂಡ ಕಾಸು ಕೆಲವು ಸುಮಾರು ಜನ ಪತ್ತದ್ರೆ ಐಕೆ ತೇರ್ಲ ತಿಕ್ಕಿನ ಚಾನ್ಸ್ ಮಾಡಿದ ಮಗ್ಗಿ ಬುಕ್ಕು ನನ್ನ ಮನೆಯಲ್ಲಿ ಅಮ್ಮನಿಗೆ ಆಟ ಆಕಿಗೆ 30,000 ಒಕ್ಕಡೆ ಅತ್ತ ಹಾಗೆ ನೀವು ಗೊತ್ತಂಡ ಹಾಗೆ ಸುಮಾರು ಜನ ಲಬ್ಡ ಅಂತೀರ ಅಲ್ಪ ಬ್ಯಾಂಕ್ ನೋಡಿ ಅಂಬೀಗ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಾನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದ್ಸಲದ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬೈ, ಟೇಕ್ ಕೇರ್. ಟಾಟಾ ಅಂತೀಯಾ?